ಕೊನೆಗೂ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ತುಳುನಾಡಿನ ಜನ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಉಳಿಸಿದ್ದಾರೆ. ಯಾಕೆ ಗೊತ್ತಾ? ತುಳುನಾಡಿನಾದ್ಯಂತ ನಂಬಿಕೆ ಮತ್ತು ಧರ್ಮದ ಹೋರಾಟದಲ್ಲಿ ಕಿಚ್ಚು ಹಬ್ಬಿಸಿದಂತಹ ನೆಲ್ಲಿದಡಿ ಗುತ್ತಿನ ವಿವಾದಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ದೈವದ ಪೂಜೆಯ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯಾಗಿದ್ದ ಸಂಕ್ರಮಣ ಪೂಜೆಗೆ ಅವಕಾಶ ನಿರಾಕರಿಸಲಾಗಿದೆ ಎಂಬ ವಿಚಾರವಾಗಿ ದೈವಾರಾಧಕರು ಜೊತೆಗೆ ಆಕ್ರೋಶಗೊಂಡು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಆದರೆ ಇದೀಗ ಸಂಸದರ ನೇತೃತ್ವದಲ್ಲಿ ಎಸ್ಇಝೆಡ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಎಲ್ಲಾ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಈ ಮೂಲಕ ನೆಲ್ಲಿದಡಿ ಗುತ್ತಿನ ಸಂಕ್ರಮಣ ಪೂಜೆಯ ವಿವಾದ ಬಗೆಹರಿದಂತಾಗಿದೆ. ದಿಢೀರಾಗಿ ಆರಂಭವಾಯಿತು ನೆಲ್ಲಿದಡಿ ಗುತ್ತಿನ ಮನೆ ವಿವಾದ. ಹಲವು ವರ್ಷಗಳ ಬಳಿಕ 2024ರಲ್ಲಿ ಇಲ್ಲಿ ನಡೆದಿತ್ತು ಬಂಡಿ ಉತ್ಸವ. ಸಂಸದ ಬ್ರಿಜೇಶ್ ಚೌಟರಿಂದ ನಡೆದ ಸಭೆಯಲ್ಲಿ ಹಲವು ವಿಚಾರ ಪ್ರಸ್ತಾಪ. ಮಂಗಳೂರು ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು ದೈವಾರಾಧನೆಗೆ ಅಡ್ಡಿ ಬಡಿಸಿದ್ದಾರೆ ಅಂತ ತುಳುನಾಡಿನ ಜನರು ದೊಡ್ಡ ಮಟ್ಟಿನ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ರು. ಆದ್ರೆ ಸದ್ಯಕ್ಕೆ ಈ ಹೋರಾಟಕ್ಕೆ ಬ್ರೇಕ್ ಹಾಕಿರುವ ಸಂಸದ ಬ್ರಿಜೇಶ್ ಚೌಟ ವಿವಾದವನ್ನ ಸುಖಾಂತ್ಯಗೊಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗುತ್ತಿನ ಮನೆಯವರು ಎಸ್ಇಝೆಡ್ ಅಧಿಕಾರಿಗಳು ಹಾಗೂ ಪ್ರಮುಖರ ಜೊತೆ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸುದೀರ್ಘವಾಗಿ ನಡೆದ ಸಭೆಯಲ್ಲಿ ಗುತ್ತಿನ ಮನೆಯ ದೈವಗಳ ಆರಾಧನೆಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇದೇ ವೇಳೆ ಗುತ್ತಿನ ಮನೆಯವರು ದೈವದ ಸ್ಥಳಕ್ಕೆ ಹೋಗುವ ರಸ್ತೆಯ ವಿಚಾರ ಸಹಿತ ಕೆಲವೊಂದು ಬೇಡಿಕೆಯನ್ನೂ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಆದರೆ ಜಾಗವನ್ನ ಕೆಯುಐಡಿಬಿ ಸ್ವಾಧೀನಪಡಿಸಿಕೊಂಡು ವಿಶೇಷ ಆರ್ಥಿಕ ವಲಯ ನಿರ್ಮಾಣ ಮಾಡಿದೆ. ಇದಕ್ಕಾಗಿ ಪರಿಹಾರಗಳನ್ನು ನೀಡಿರುವ ಕಾರಣ ಗುತ್ತಿನ ಮನೆಯ ಬೇಡಿಕೆಯನ್ನ ಸದ್ಯಕ್ಕೆ ಈಡೇರಿಸಲು ಅಸಾಧ್ಯ. ಹಾಗಿದ್ರೂ ಈ ಬಗ್ಗೆ ಮುಂದೆ ಯಾವ ರೀತಿ ಮಾಡಬಹುದು ಎಂಬ ಬಗ್ಗೆ ಮತ್ತೊಂದು ಸುತ್ತಿನ ಸಭೆ ನಡೆಸುವುದಾಗಿ ಸಂಸದ ಚೌಟ ಭರವಸೆ ನೀಡಿದ್ದಾರೆ. ಈಗಾಗಲೇ ಆ ಜಾಗೆ ನೋಟಿಫಿಕೇಶನ್ ಆಗಿ ಅಕ್ವಿಸಿಷನ್ ಆಗಿರುವಂಥ ಜಾಗೆ ಮತ್ತು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ಗೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳು ಕೂಡ ಅವರಿಗೆ ಸಿಕ್ಕಿದೆ. ಇದೆಲ್ಲದರ ಮಧ್ಯೆ ಇದನ್ನು ಹೇಗೆ ಇತ್ಯರ್ಥ ಮಾಡುವುದನ್ನುವಂಥದ್ರ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಎಸ್ಇಝೆಡ್ನವರು ಮತ್ತು KIDB ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ಯಾವ ರೀತಿ ಇದನ್ನು ಫ್ರೀ ಮಾಡ್ಬೋದು ಅನ್ನುವಂಥ ಅಂಶಗಳನ್ನು ನೀವು ಒಂದು ಪ್ರಪೋಸಲನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಹೇಳಿದ್ದೇವೆ. ಆ ಪ್ರಪೋಸಲನ್ನು ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಥಾರಿಟೀಸ್ಗಳನ್ನು ನೋಡಿಕೊಂಡು ಹೇಗೆ ಅದನ್ನು ಮುಂದೆ ಕೊಂಡು ಹೋಗೋದು ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ನಂಬಿಕೆಯ ವಿರುದ್ಧ ಯಾರೂ ಇಲ್ಲ. ಈ ತುಳುನಾಡಿನ ನಂಬಿಕೆಯನ್ನು ಉಳಿಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಡಿಯಲ್ಲಿ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ಅಸಲಿಗೆ ಮಂಗಳೂರು ವಿಶೇಷ ಆರ್ಥಿಕ ವಲಯದಿಂದ ಸಂಕ್ರಮಣ ಪೂಜೆಯನ್ನ ನಿಲ್ಲಿಸುವ ಯಾವ ಪ್ರಯತ್ನಗಳೂ ನಡೆದಿಲ್ಲ ಎನ್ನಲಾಗಿದೆ. ಫೆಬ್ರವರಿ 11 ಮತ್ತು 12ರಂದು ಸಂಕ್ರಮಣ ಪೂಜೆ ಮತ್ತು ಹೋಮ ಕಜ್ಜಾಯ ಸೇವೆಗಾಗಿ 14 ಜನರಿಗೆ ಪ್ರವೇಶಕ್ಕೆ ಅನುಮತಿ ಕೇಳಲಾಗಿತ್ತು. ಈ ವೇಳೆ ಅನುಮತಿ ನೀಡುವ ಅಧಿಕಾರಿಗಳು ಈ ವಿಚಾರವಾಗಿ ಚೆನ್ನೈನಲ್ಲಿ ಇದಕ್ಕೆ ಅನುಮತಿಯನ್ನ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದರು. ಹಾಗಂತ ಈ 2 ದಿನಗಳಲ್ಲಿ ಸಂಕ್ರಮಣ ಪೂಜೆಗೆ ಹೋಗಲು ಯಾವುದೇ ಅಡ್ಡಿ ಮಾಡಿಲ್ಲ. ಆದರೆ ದಿಢೀರಾಗಿ ಮಂಗಳೂರು ವಿಶೇಷ ಆರ್ಥಿಕ ವಲಯದಿಂದ ಸಂಕ್ರಮಣ ಪೂಜೆಗೆ ಅಡ್ಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ತುಳುನಾಡಿನ ಜನರು ದೈವಾರಾಧನೆಗೆ ವಿಶೇಷ ಆರ್ಥಿಕ ವಲಯದಿಂದ ಅಡ್ಡಿಯಾಗಿದೆ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ವರ್ಷದ ಬಳಿಕ 2024ರಲ್ಲಿ ಇಲ್ಲಿ ಬಂಡಿ ಉತ್ಸವ ನಡೆಸಲು ಕೂಡ ಅನುಮತಿ ನೀಡಲಾಗಿದೆ. ಹಾಗಿರುವಾಗ ಅಧಿಕಾರಿಗಳು ದೈವಗಳ ಸೇವೆಗೆ ಅಡ್ಡಿಪಡಿಸಿದ್ದಾರೆ ಅನ್ನೋದು ಒಂದು ವದಂತಿ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಈಗಲೂ ಅದೇ ಇದೆ. ಅಂದರೆ ಒಂದು ಸಾರಿನೂ ಅದನ್ನು ಬಿಟ್ಟು ಯಾವುದು ನಿಂತೋಗಿರುವಂಥದ್ದು ಇಲ್ಲಿ ತನಕನೂ ಆಗಿಲ್ಲ, ಇನ್ಕ್ಲೂಡಿಂಗ್ ಫೆಬ್ರವರಿಯಲ್ಲಿ. ಅವರು ಅದು ಒಂದು ಪರ್ಮಿಷನ್ ಇಲ್ಲದೆ ಕೊಡೋಕ್ಕಾಗಲ್ಲ ಅಂತ ಬರೆದಿರೋದು ಅಂತನ್ನು ಬಿಟ್ಟರೆ ಅದು ಬರೆದಿದ್ದಾರೆ ಹೊರತು ಅದರ ಪ್ರಕಾರ ಏನೂ ನಡ್ಕೊಂಡಿಲ್ಲ. ಅಂದರೆ ಅದು ಪ್ರಕಾರ ಯಾರನ್ನು ನಿಲ್ಲಿಸಿರುವಂಥದ್ದು ಏನೂ ಆಗಿಲ್ಲ. ಸೊ ಇಲ್ಲಿ ತನಕನೂ ಯಾವುದೇ ರೀತಿಯಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳಿಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ಏನೂ ತಡೆ ಅಂತ ಆಗಿಲ್ಲ. ಹೇಳೋದಾದರೆ 2024ರಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಿ ಉತ್ಸವ ಭಾಳ ವರ್ಷ ನಂತರ ಅಲ್ಲಿ ಆಗಿರುವಂಥದ್ದು ಹೌದು. ಸೊ ಅದರಿಂದ ಚೇಂಜ್ ಆಫ್ ಇದು ಅಂತ ಏನೂ ಆಗಿಲ್ಲ. ಸೊ ಬಟ್ ಅವ್ರದ್ದು ಏನು ಗ್ರೀವೆನ್ಸ್ ಇದೆ ಅದು ಹೊಸ ರೀತಿಯಲ್ಲಿ, ಬಿಕಾಸ್ ಭಾಳಷ್ಟು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಹಂತವಾಗಿ ಎಲ್ಲ ಒಂದು ಬದಲಾವಣೆಗೆ ಬಂದಿದೆ.
ಈಗ ಬೇರೆ ಏನೇನು ಆಪ್ಷನ್ಸ್ ಇದೆ ಅನ್ನೋಂಥದ್ದು ಬಗ್ಗೆ ಎಕ್ಸ್ಪ್ಲೋರ್. ಭೂಸ್ವಾಧೀನ ಮಾಡಿರುವ ಜಾಗದಲ್ಲಿರುವ ಗುತ್ತಿನ ಮನೆಗೆ ಹೋಗಲು ಪ್ರತಿ ಬಾರಿಯೂ ವಿಶೇಷ ಆರ್ಥಿಕ ವಲಯದ ಒಪ್ಪಿಗೆ ಪಡೆಯುವುದು ನಿಲ್ಲಬೇಕು. ಇದಕ್ಕಾಗಿ ಗುತ್ತಿನ ಮನೆಗೆ ಪ್ರತ್ಯೇಕ ರಸ್ತೆಯ ನಿರ್ಮಾಣ ಮಾಡಬೇಕು ಹಾಗೂ ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಗುತ್ತಿನ ಮನೆಯವರು ಆಗ್ರಹಿಸಿದ್ದಾರೆ. ಆದರೆ ಇದು ಅಷ್ಟು ಸುಲಭವಾಗಿ ಆಗುವ ಕಾರ್ಯ ಅಲ್ಲದ ಕಾರಣ ಸಂಸದರು ಸಮಯಾವಕಾಶ ಕೇಳಿದ್ದಾರೆ. ಸ್ವಾಧೀನಗೊಂಡಿರುವ ದೈವದ ಭೂಮಿಯನ್ನ ಮರಳಿ ಪಡೆಯಲು ಯಾವುದಾದರೂ ದಾರಿ ಇದೆಯಾ ಎಂಬ ಬಗ್ಗೆಯೂ ಪ್ರಯತ್ನಿಸುವುದಾಗಿ ಸಂಸದ ಚೌಟ ಭರವಸೆ ನೀಡಿದ್ದಾರೆ. ಸಂಸದರ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ದೈವದ ಮುಂದೆ ಪ್ರಾರ್ಥನೆ ಮಾಡುವುದಾಗಿ ನೆಲ್ಲಿದಡಿ ಗುತ್ತಿನ ಮನೆಯವರು ಹೇಳಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಈ ಡಿನೋಟಿಫಿಕೇಷನ್, ಜಾಗದ ಡಿನೋಟಿಫಿಕೇಷನ್ ಮತ್ತು ದೈವಸ್ಥಾನದಲ್ಲಿ ಎಲ್ಲರಿಗೂ ಹೋಗಿ ಬರುವಂಥ ಅವಕಾಶಕ್ಕೆ ಏನು ನಾವು ಕೋರಿಕೆ ಇಟ್ಟಿದ್ದೆವು, ಅದಕ್ಕೆ ಮಾರ್ಗಗಳು ಏನಿದೆ, ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಿದರೆ ಅದಕ್ಕೆ ಸಂಪೂರ್ಣವಾದ ಒಂದು ಪೂರ್ಣ ಪರಿಹಾರ ಸಿಗ್ತದೆ ಅನ್ನುವುದರ ಬಗ್ಗೆ ಒಂದು 2 ದಿವಸದಲ್ಲಿ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ನೆಲ್ಲಿದಡಿಯ ಜುಮಾದಿ ಆ 2 ದಿವಸದಲ್ಲಿ ಕೊಡುವಂಥ ದಾರಿ ಏನಿದೆ ಆ ದಾರಿ ಸುಲಭ ಆಗುವ ಹಾಗೆ ನಮ್ಮ ಕೋರಿಕೆ ಏನಿದೆ, ತುಳುನಾಡಿನ ದೈವಭಕ್ತರ ತುಳುನಾಡಿನ ಒಂದು ಕೋರಿಕೆ ಏನಿದೆ ಆ ಕೋರಿಕೆಗೆ ಒಂದು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳಕು ಹರಿಯುವ ಹಾಗೆ, ಒಳ್ಳೆಯ ರೀತಿಯ ಒಂದು ಉತ್ತರ ಸಿಗುವ ಹಾಗೆ ಜುಮಾದಿಯ ಅನುಗ್ರಹ ಇದೆ ಅಂತ ನಮ್ಮ ಭರವಸೆ ಇನ್ನೂ ಇದೆ. ಆ ಜುಮಾದಿ ಅದನ್ನು ನಡೆಸಿಕೊಡಬೇಕು. ಮುಂದಕ್ಕೆ ನೆಲ್ಲಿದಡಿ ಗುತ್ತು ಮನೆತನ ಹಾಗೂ ಆ ನೆಲ್ಲಿದಡಿ ದೈವಸ್ಥಾನ ಇವೆಲ್ಲದಕ್ಕೂ ಸ್ವತಂತ್ರವನ್ನು ಸಿಗಬೇಕು, ಸ್ವತಂತ್ರವಾದ ಒಂದು ದಾರಿಯನ್ನು ಅನುಗ್ರಹಿಸಬೇಕು ಅಂತೇಳಿ ಇನ್ನೂ ಕೂಡ ನಾವು ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ನೆಲ್ಲಿದಡಿ ಗುತ್ತಿನಲ್ಲಿ ನಡೆಯುತ್ತಿರುವ ದೈವಾರಾಧನೆಗೆ ಯಾವುದೇ ಅಡ್ಡಿ ಬಾರದ ರೀತಿಯಲ್ಲಿ ಕ್ರಮಕ್ಕೆ ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇದೀಗ ಸಭೆಯಲ್ಲಿ ಕೆಲವೊಂದು ಬೇಡಿಕೆಗಳನ್ನ ನೆಲ್ಲಿದಡಿ ಗುತ್ತಿನ ಮನೆಯವರು ಇಟ್ಟಿರುವುದನ್ನ ಬಗೆಹರಿಸಲು ಸಮಯಾವಕಾಶ ಬೇಕಾಗಿದೆ. ಇಲ್ಲಿ ದೈವಾರಾಧನೆಗೆ ಯಾವುದೇ ರೀತಿಯ ಅಡ್ಡಿಯಾಗಿಲ್ಲ ಹಾಗೂ ಮುಂದಕ್ಕೂ ಆಗುವುದಿಲ್ಲ ಅಂತ ಜಿಲ್ಲಾಧಿಕಾರಿ ಹೇಳಿದ್ದು ಒಂದು ಹಂತದಲ್ಲಿ ಸಮಸ್ಯೆ ಬಗೆಹರಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.